ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನಮಗೂರು ಇದರ 17ನೇ ವರ್ಷದ ಜಪ್ಪಿನಮಗೂರು ಶ್ರೀ ಗಣೇಶೋತ್ಸವ ಇದರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರು, ಅದು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಜೆ ನಾಗೇಂದ್ರ ಕುಮಾರ್ ಅವರಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿಗಳಾದ ಸುಧಾಕರ್ ಜೆ, ಲಯನ್ ಶ್ರೀಧರ್ ರಾಜ್ ಶೆಟ್ಟಿ, ಪ್ರಧಾನ ಕೋಶಾಧಿಕಾರಿ ಶೈಲೇಶ್ ಭಂಡಾರಿ, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ವಿ ಅಡೆಪ, ಪ್ರಧಾನ ಸಂಚಾಲಕರು ಜೆ ಪ್ರಾಣೇಶ್ ರಾವ್, ಶಿವನ್ ರಾವ್ ಬಜೆಹಿತ್ಲು, ಹರೀಶ್ ಶೆಟ್ಟಿ ತಾದುಲ್ಯ, ಉಪಾಧ್ಯಕ್ಷರಾದ ಶೇಖರ್ ಸನಿಲ್, ಅದೇ ರೀತಿ ಮುಖ್ಯ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಮೊದಲಾದವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಅಧ್ಯಕ್ಷರಾದ ಜೆ ನಾಗೇಂದ್ರ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ. ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕರೆದಂಥ ಉದ್ದೇಶ ಜಪ್ಪಿನಮಗೂರು ಶ್ರೀ ಗಣೇಶೋತ್ಸವ 17ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲ ಇದೀಗ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಇದೇ 26/8/25 ಮಂಗಳವಾರ ಸಂಜೆ 4 ಗಂಟೆಗೆ ಗಣೇಶ ದೇವರ ವಿಗ್ರಹವನ್ನು ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ಮಹಾದ್ವಾರದಿಂದ ನಾವು ಪೂರ್ಣಕುಂಭ ಸ್ವಾಗತದೊಂದಿಗೆ ಕೊಂಡೊಯ್ಯುತ್ತೇವೆ. ಈ ಸಂದರ್ಭದಲ್ಲಿ ಊರ ಹಾಗೂ ಪರವೂರ ಭಕ್ತರು ನೀಡಿದಂಥ ಬೆಳ್ಳಿಯ ಆಭರಣಗಳನ್ನು ಮತ್ತು ಬೆಳ್ಳಿಯ ದೀಪಗಳನ್ನು ಕೂಡ ನಾವು ಈ ಒಂದು ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ 5:30ರಿಂದ ನಡೆಯಲಿಕ್ಕಿದೆ. 6:30ಕ್ಕೆ ನಮ್ಮ ಗಣೇಶ ಮಂಟಪ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, SCDC ಬ್ಯಾಂಕಿನ ಅಧ್ಯಕ್ಷರು. ಅದೇ ರೀತಿ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್. ಅದೇ ರೀತಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಮಾಜಿ ಮೇಯರ್ ದಿವಾಕರ್ ಕದ್ರಿ, ಮಾಜಿ ಶಾಸಕರಾದ JR ಲೋಬೋ, ಇನ್ನಿತರ ಗಣ್ಯರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ರಾತ್ರಿ 8 ಗಂಟೆಯಿಂದ ಶಾರದಾ ಆರ್ಟ್ಸ್ ಕಲಾವಿದರು ಅವರು ನಟಿಸಿರುವಂಥ JP ತುಮಿನಾಡ್ರವರ ನಿರ್ದೇಶನದಲ್ಲಿ ದಾನೆ ದೇವರೆಂಬ ಹೊಸ ನಾಟಕ ಈ ಒಂದು ವೇದಿಕೆಯಲ್ಲಿ ಪ್ರಪ್ರಥಮ ಪ್ರಯೋಗ ನಡೆಯಲಿಕ್ಕಿದೆ. ತಾರೀಕು 27/8/25 ಬೆಳಗ್ಗೆ 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರ ಪೌರೋಹಿತ್ಯದಲ್ಲಿ ಮಹಾಗಣಪತಿಯವರ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ ಶ್ರೀಮತಿ ದೇವಕಿ ಮತ್ತು ಶ್ರೀ ಕಿಶೋರ್ ಶೆಟ್ಟಿ ಉಜ್ಜೋಡಿ ಹಾಗೂ ಶ್ರೀಮತಿ ವನಿತಾ ಗಣೇಶ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಂದಾದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಬೆಳಿಗ್ಗೆ ನಡೆಯುವಂಥ 9:30 ಗಂಟೆ ನಡೆಯುವಂಥ ಪ್ರತಿಷ್ಠಾಪನಾ ಸಭಾ ಕಾರ್ಯಕ್ರಮವನ್ನು ಶ್ರೀ ಜೆ ಕೃಷ್ಣ ಪಾಲೆಮಾರ್ ಅವರು, ಮಾಜಿ ಕರ್ನಾಟಕ ಸರ್ಕಾರ ಸಚಿವರು, ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಮ್ಯಾಪ್ಸ್ ಕಾಲೇಜಿನ ಚೇರ್ಮನ್ ಅಂತ ದಿನೇಶ್ ಆಳ್ವ, ಇನ್ನಿತರ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಾವು ಕಳೆದ 15 ವರ್ಷಗಳಿಂದ ಹಸಿರು ತೆನೆ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಸ್ಥಳೀಯ ಉತ್ತಮ ಕೃಷಿಕರು ಆದಂಥ ಶ್ರೀಯುತ ಹರ್ಬರ್ಟ್ ಡಿಸೋದ್ರವರು ನೀಡಿದಂಥ ಈ ಒಂದು ಹಸಿರು ತೆನೆಯನ್ನು ನಾವು ಭಕ್ತರಿಗೆ ಈ ಒಂದು ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ಅದೇ ರೀತಿ ನಾಗತಂಬಿಲ ಎಂಬ ಯಕ್ಷಗಾನ ಬಯಲಾಟ ಕೂಡ ಸಂಜೆ ನಡೆಯಲಿಕ್ಕಿದೆ. ಸಂಜೆ 5:30 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಶ್ರೀಮತಿ ಅಕ್ಷತಾ ಎಸ್ ಆಳ್ವ ಹಾಗೂ ಶ್ರೀ ಸಂತೋಷ್ ಆಳ್ವ ಹೋಟೆಲ್ ಚಾವಡಿ ಇವರು ಮಾಡಲಿಕ್ಕಿದ್ದು, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಕನ್ಯಾನ ಸದಾಶೆಟ್ಟಿ, ಉದ್ಯಮಿಗಳು ಮುಂಬೈ ಅವರು ವಹಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರವರವರು, ಕಂಬಳ ಕ್ಷೇತ್ರದ ಶ್ರೀಯುತ ನಂದಳಿಕೆ ಶ್ರೀಕಾಂತ್ ಭಟ್ರವರು, ಯಾನಪಯ ಸಂಸ್ಥೆಯ ಚೇರ್ಮನ್ ಆದಂಥ ಆಲ್ಲಾಸ್ ಯಾನಪಯ ಅಬ್ದುಲ್ ಕುಂಜಿ ಅವರು, ವಿಧಾನ ಪರಿಷತ್ನ ಶಾಸಕರಾದಂಥ ಐವನ್ ಡಿಸೋದ್ರವರು, ಇನ್ನಿತರ ಗಣ್ಯರು ಭಾಗವಹಿಸಿದ್ದಾರೆ. 7:30ಕ್ಕೆ ಮಹಾಗಣಪತಿ ದೇವರಿಗೆ ಸಂಜೆ ಸಾರ್ವಜನಿಕ ರಂಗಪೂಜೆ ನಡೆದು ಅನಂತರ ಅನ್ನಸಂತರ್ಪಣೆ ಮಹಾಪೂಜೆ ಎಲ್ಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ರಾತ್ರಿ 8 ಗಂಟೆಯಿಂದ ಚಲನಚಿತ್ರ ನಟರ
ಸಮ್ಮೇಳನದೊಂದಿಗೆ ಲಕ್ಷ್ಮೀಶ ಸುವರ್ಣ ಇವರ ಸಾರಥ್ಯದಲ್ಲಿ ಗಾನ ವೈವಿಧ್ಯಮಯ ಕಾರ್ಯಕ್ರಮ, ಸಂಗೀತ ರಸಮಂಜರಿ ಕೂಡ ನಡೆಯಲಿಕ್ಕಿದೆ. ಮರುದಿನ 28ರಂದು ಗುರುವಾರ ಬೆಳಿಗ್ಗೆ 7:30ರಿಂದ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರ ಪೌರೋಹಿತ್ಯದಲ್ಲಿ 108 ತೆಂಗಿನಕಾಯಿಯ ಗಣಯಾಗ ಪ್ರಾರಂಭ ಆಗಲಿಕ್ಕಿದೆ. 10:30ಕ್ಕೆ ಪೂರ್ಣಾಹುತಿ ನಡೆದು ಆಮೇಲೆ 11 ಗಂಟೆಯಿಂದ 1:30ರ ತನಕ ಶ್ರೀಯುತ ಜಗದೀಶ್ ಆಚಾರ್ಯ ಪುತ್ತೂರು ಇವರ ತಂಡದಿಂದ ಸಂಗೀತ ಗಾನ ಸಂಭ್ರಮ ಕೂಡ ನಡೆಯಲಿಕ್ಕಿದೆ. ಈ ಒಂದೆಲ್ಲ ಕಾರ್ಯಕ್ರಮ ನಡೆದು ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಈ ಒಂದು ಸಾರ್ವಜನಿಕ ಅನ್ನ ಸಂತರ್ಪಣೆಯ ಸೇವಾದಾರರು ವೆಲಂಕನಿ ಎಲೆಕ್ಟ್ರಿಕಲ್ಸ್ನ ಮಾಲಕರಾದಂಥ ದಿವಂಗತ ಲ್ಯಾನ್ಸಿ ಡಿಸೋಜಾ ಇವರ ಕುಟುಂಬದವರು ಈ ಒಂದು ಸೇವೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಂಜೆ 3:30ಕ್ಕೆ ಸಮಾರಂಭ ನಡೆಯಲಿಕ್ಕಿದೆ. ಸಮಾರಂಭದ ದೀಪವನ್ನು ಪ್ರಜ್ವಲಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ರೇಷ್ಮಾ ಶ್ರೀ ಸುಶಾಂತ್ ಕರ್ಮೇಟು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು. ಇವರು ನೆಲೆಸಿದ್ದು ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದಾಸ್ ಕಾಮತ್ರವರು ಕೂಡ ಭಾಗವಹಿಸಿದ್ದಾರೆ. ಇದರ ಸಭಾಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ರವೀಂದ್ರಯಾನಿ ಬಸಪ್ಪ ನಾಯ್ಕ್ ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರು ಭಾಗವಹಿಸಿದ್ದಾರೆ. ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್, KPCC ಪ್ರಧಾನ ಕಾರ್ಯದರ್ಶಿ ಅಂತ ಪದ್ಮರಾಜ ಪೂಜಾರಿ, ಆರೂರು ಸಂಸ್ಥೆಯ ಮುಖ್ಯಸ್ಥರಾದಂಥ ಆರೂರು ಸಂಜಯ್ ರಾವ್ ಮಾಂಡವಿ ಹಾಗೂ ಡಾಕ್ಟರ್ ಯೂಸಫ್ ಕುಂಬ್ಳೆ ಇಂಡಿಯನ್ ಆಸ್ಪತ್ರೆಯ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಂಜೆ 5 ಗಂಟೆಗೆ ವಿಸರ್ಜನಾ ಪೂಜೆ ಎಲ್ಲ ನಡೆದು ಕುಣಿತ ಭಜನೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಭವ್ಯವಾದ ಶೋಭಾಯಾತ್ರೆ ನಡೆದು ರಾತ್ರಿ 11 ಗಂಟೆಗೆ ಕಡೆಕಾರೆ ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂಬದಿ ಇರುವಂಥ ನೇತ್ರಾವತಿ ನದಿ ತೀರದಲ್ಲಿ ಮಹಾಗಣಪತಿ ದೇವರ ಜಲಾದಿವಾಸ ನಡೆಯಲಿಕ್ಕಿದೆ. ಈ ಒಂದು 17 ವರ್ಷದ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿಕೊಂಡು ಸಮಿತಿಯ 140 ಸದಸ್ಯರು ಕೂಡ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ನಾವು ಇದರ ಮೊದಲು ಆಟಿದ ಒಂದು ನೆನಪು ಹಾಗೂ ನಾಗೂರಿ ವ್ಯವಸಾಯ ಬ್ಯಾಂಕಿನ ಮುಖಾಂತರ ಉಚಿತ ನೇತ್ರ ತಪಾಸಣಾ ಶಿಬಿರ, ಅದೇ ರೀತಿ ಕಳೆದ 2 ವಾರಗಳ ಮುಂಚೆ ಜಪ್ಪಿನಮಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಠಾರದಲ್ಲಿ ಆಟದ ಮೈದಾನದಲ್ಲಿ ಜಪ್ಪಿನಮಗೂರು ಬಜಾಲ್ ಕಂಕನಾಡಿ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ಕ್ರೀಡಾಪಟುಗಳಿಗೆ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ನಾಡ್ದು ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಅವರಿಗೆ ಆಟೋಟ ಸ್ಪರ್ಧೆ ವಿಜೇತರಿಗೆ ಸ್ಪರ್ಧಾಳುಗಳಿಗೆ ಬಹುಮಾನವನ್ನು ಕೂಡ ವಿತರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವರೆ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಪರವಾಗಿ ವಿನಮ್ರವಾಗಿ ವಿನಂತಿಸಿಕೊಂಡು ಸೌಂಡ್ಸು ನಿನ್ನೆ ಸಹಾಯಕ ಆಯುಕ್ತರು ಕಲ್ಲಾಪು ಮಂಗಳೂರು ದಕ್ಷಿಣ ಉಪವಿಭಾಗ ಅವರು ಕೂಡ ನಮ್ಮನ್ನು ಸಮೃದ್ಧಿ ಹಾಲಲ್ಲಿ ಕರೆದು ಸಭೆಯನ್ನು ಮಾಡಿದ್ದಾರೆ. ಎಲ್ಲ ಗೌರವಾನ್ವಿತ ಸ್ಟೇಷನ್ ನಿರೀಕ್ಷಕರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅವರು ಕೂಡ ಹೇಳಿದ್ದಾರೆ ಸೌಂಡ್ಸ್ ಸ್ವಲ್ಪ ಕಡಿಮೆ ಮಾಡಬೇಕಂತ. ನಾವು ಆ ಒಂದು ಮೈದಾನದ ಒಳಗೆ ಎಷ್ಟು ಸೌಂಡ್ಸ್ ಬೇಕು ಅಷ್ಟನ್ನು ಮಾತ್ರ ಉಪಯೋಗ ಮಾಡ್ತೀವಿ. ನಮಗೆ ಸೌಂಡ್ಸ್ ಎಲ್ಲ ನಾಟಕದ ಅವರೇ ವ್ಯವಸ್ಥೆ ಮಾಡೋದು. ಅವರೇನು ಇಷ್ಟ ತನಕ ಮಾತಾಡಲಿಲ್ಲ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಶೋಭಾಯಾತ್ರೆ ನಾವು ಸಂಜೆ 4:30ಕ್ಕೆ ಹೊರಡ್ತೇವೆ ನಮ್ಮ ಶೋಭಾಯಾತ್ರೆ ಉತ್ಸವ ಸ್ಥಾನದಿಂದ. ಅಲ್ಲಿಂದ ಹೊರಟಾಗಿ ಆದಷ್ಟು ಬೇಗ ನಿನ್ನೆ ಏನು ಪೊಲೀಸ್ ಇಲಾಖೆ ನಮಗೆ ಡೈರೆಕ್ಷನ್ ಕೊಟ್ಟಿದೆ ಆ ಡೈರೆಕ್ಷನ್ ಪ್ರಕಾರ ನಾವು ಪಾಲನೆ ಮಾಡ್ತೇವೆ. ಎಲ್ಲರ ಬೆಂಬಲ ನಮಗೆ ಅತಿ ಅಗತ್ಯ. ತಾವೆಲ್ಲರೂ ಕೂಡ ಪತ್ರಿಕೆಯವರು ನಮಗೆ ಸಂಪೂರ್ಣ 16 ವರ್ಷಗಳಲ್ಲಿ ಕೂಡ ಬೆಂಬಲ ನೀಡಿದಿರಿ. ಇನ್ನೂ ಕೂಡ ನಮ್ಮ ಗಣೇಶೋತ್ಸವಕ್ಕೆ ಬೆಂಬಲ ನೀಡಬೇಕೆಂಬ ವಿನಂತಿ.